ಭಾಷೆಯನ್ನ ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರ್ಪಡೆ ಮಾಡಬೇಕೆಂದು ಆಗ್ರಹಿಸಿ ತುಳುನಾಡ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದ್ರು. ನಗರದ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ತುಳುನಾಡಿನ ಪರ ಘೋಷಣೆ ಕೂಗಿದ್ರು. ಈ ವೇಳೆ ಮಾತನಾಡಿದ ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷ ಯೋಗೀಶ್ ಶೆಟ್ಟಿ ಜೆಪ್ಪು ಅವರು, ದೇಶ ವಿದೇಶಗಳಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ತುಳುನಾಡ ಸಾಧಕರು ಇದ್ದಾರೆ. ಆದರೆ ಪಂಚ ದ್ರಾವಿಡ ಭಾಷೆಗಳಲ್ಲಿ ಉಳಿದ 4 ಭಾಷೆಗೆ ಸಿಕ್ಕಿದ ಮಾನ್ಯತೆ ತುಳುವಿಗೆ ಸಿಕ್ಕಿಲ್ಲ. ಇದು ಖೇದಕರವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪಂಚದ್ರಾವಿಡ ಭಾಷೆಯಲ್ಲಿ ಒಂದು ಭಾಷೆ ಆಗಿರುವಂತಹ ತುಳು ಭಾಷೆಗೆ ಸುಮಾರು 2000ಕ್ಕಿಂತಲೂ ವರ್ಷಗಳ ಹೆಚ್ಚಿನ ಪುರಾತನ ಭಾಷೆಯಾಗಿದ್ದು ಕೂಡ ಈವರೆಗೆ ಅದನ್ನು ಒಂದು ರಾಜ್ಯ ಭಾಷೆ ಕೂಡ ಅಧಿಕೃತವಾಗಿ ಘೋಷಣೆ ಮಾಡಲಿಲ್ಲ. ಅದೇ ರೀತಿಯಲ್ಲಿ ಸಂವಿಧಾನದ ಭಾಷೆಯಾಗಿ ಘೋಷಣೆ ಮಾಡಲಿಲ್ಲ. ಇವತ್ತು ಪಂಚದ್ರಾವಿಡ ಭಾಷೆಯಲ್ಲಿ 4 ಭಾಷೆಗಳಿಗೆ 4 ರಾಜ್ಯಗಳು ಸಿಕ್ಕಿದೆ. ಅದೇ ರೀತಿಯಲ್ಲಿ ಇದಕ್ಕೆ ಯಾವುದು ನಮ್ಮ ಸಂವಿಧಾನಕ್ಕೆ ಸೇರಿಸುವಂಥ ಕೆಲಸ ಆಗಿದೆ. ಆದರೆ ಸಂವಿಧಾನ 8ನೇ ಪರಿಚ್ಛೇದಕ್ಕೋಸ್ಕರ ಹಲವಾರು ಬಾರಿ ನಮ್ಮ ಹಿರಿಯ ಸಾಹಿತಿಗಳಾಗಿರ್ಬೋದು, ನಮ್ಮ ಇಲ್ಲಿಯ ನಮ್ಮ ಕಾವಂದರಾಗಿರ್ಬೋದು, ವೀರೇಂದ್ರ ಹೆಗ್ಡೆ ಆಗಿರ್ಬೋದು, ನಮ್ಮ ಹಲವಾರು ಸಂಸತ್ ಸದಸ್ಯರು ಈ ಬಗ್ಗೆ ಹಲವಾರು ಸಂದರ್ಭದಿಂದ ಮನವಿ ಮಾಡಿದ ಕೂಡ ಯಾವುದೇ ನಮ್ಮ ಮಾತಿಗೆ ಬೆಲೆ ಇಲ್ಲದಾಗಿದೆ. ಅದರಿಂದಾಗಿ ಇವತ್ತು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಅದೇ ರೀತಿಯಲ್ಲಿ ವಿದೇಶದಲ್ಲಿ ಕೂಡ ಹಲವಾರು ಜನ ತುಳು ಮಾತಾಡುವವರು ಇವತ್ತು BR ಶೆಟ್ಟಿ ಆಗಿರ್ಬೋದು, ಸುನೀಲ್ ಶೆಟ್ಟಿ ಆಗಿರ್ಬೋದು, ಶಿಲ್ಪಾ ಶೆಟ್ಟಿ ಆಗಿರ್ಬೋದು, ಐಶ್ವರ್ಯ ರೈ, ಹಲವಾರು ಬಾಲಿವುಡ್ ಆಗಿರ್ಬೋದು, ಬೇರೆ ಬೇರೆ ಉದ್ಯಮದಲ್ಲಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಗಳಿಸಿದ್ದಾರೆ. ಈ ವೇಳೆ ತುಳುನಾಡ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.